ಪಂಚತಾರ ಹೋಟೆಲ್ಗಳಲ್ಲಿ ವಿಲಾಸಿ ಜೀವನ ನಡೆಸಿ ಬಳಿಕ ಹೋಟೆಲ್ಗಳಿಗೆ ಬಿಲ್ ಪಾವತಿಸದೆ ಉಂಡೆ ನಾಮ ತಿಕ್ಕಿ ಪರಾರಿಯಾಗ್ತಾ ಇದ್ದ ಆರೋಪಿ ವೃದ್ಧನೊಬ್ಬನನ್ನ ಉಡುಪಿ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ನಡೆಸಿದಾಗ ಈತನ ವಿರುದ್ಧ 40ಕ್ಕೂ ಅಧಿಕ ಪ್ರಕರಣ ದಾಖಲಾಗಿರುವುದು ಬೆಳಕಿಗೆ ಬಂದಿದೆ. ದೇಶದ ವಿವಿಧೆಡೆ ಪ್ರತಿಷ್ಠಿತ ಹೋಟೆಲ್ಗಳಿಗೆ ವಂಚಿಸಿದ್ದ ಆರೋಪಿ ತಮಿಳುನಾಡು ರಾಜ್ಯದ ತೂತುಕುಡಿಯ ಬಿಮ್ಸೆಂಟ್ ಜಾನ್ ಇದೀಗ ಪೊಲೀಸರ ಬಲಿಗೆ ಬಿದ್ದಿದ್ದಾನೆ. 5 ಸ್ಟಾರ್ ಹೋಟೆಲ್ಗಳನ್ನ ಗುರಿಯಾಗಿಸಿಕೊಂಡು ಈತನು ವಂಚಿಸ್ತಾ ಇದ್ದ ಅಂತ ಗೊತ್ತಾಗಿದೆ. ಡಿಸೆಂಬರ್ 7ರಂದು ಮಣಿಪಾಲ ಕಂಟ್ರಿ ಇನ್ ಹೋಟೆಲ್ನಲ್ಲಿ ರೂಮ್ ಪಡೆದುಕೊಂಡಿದ್ದ ಈತ ಮುಂಗಡ ಹಣವನ್ನ ಡಿಸೆಂಬರ್ 9ರಂದು ಕೊಡುವುದಾಗಿ ಹೇಳಿದ್ದ. ಡಿಸೆಂಬರ್ 12ರಂದು ರೂಮ್ ಚೆಕ್ಔಟ್ ಮಾಡ್ತೇನೆ ಅಂತ ಹೋಟೆಲ್ ಮ್ಯಾನೇಜರ್ನ ನಂಬಿಸಿದ್ದ. ಹೋಟೆಲ್ನಲ್ಲಿಯೇ ಊಟ ತಿಂಡಿ ಮಾಡಿ ಒಟ್ಟು 39,298 ರೂಪಾಯಿ ಬಿಲ್ ಮಾಡಿದ್ದ. ಬಳಿಕ ಹಣ ಕೊಡದೆ ಪರಾರಿಯಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಈ ಬಗ್ಗೆ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕಾರ್ಯಾಚರಣೆ ನಡೆಸಿದ ಮಣಿಪಾಲ ಪೊಲೀಸ್ ನಿರೀಕ್ಷಕ ದೇವರಾಜ್ ಹಾಗೂ ಸಿಬ್ಬಂದಿ ಆರೋಪಿ ಜಾನ್ ಅನ್ನ ಮಣಿಪಾಲದಲ್ಲಿ ಬಂಧಿಸಿದ್ದು, ಆರೋಪಿ ಜಾನ್ ದೆಹಲಿ, ಮಹಾರಾಷ್ಟ್ರ, ಥಾಣೆ, ಕೇರಳದ ಕೊಲ್ಲಂ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ವಂಚನೆ ನಡೆಸಿರುವುದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮೊನ್ನೆ ದಿವಸ ಮಣಿಪಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಕೌಂಟಿ ಇನ್ ಹೋಟೆಲ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಸ್ಟೇ ಮಾಡಿಬಿಟ್ಟು ದುಡ್ಡು ಕೊಡದೆ ಮೋಸ ಮಾಡಿದ್ದಾನೆಂದು ಕೌಂಟಿ ಇನ್ ಹೋಟೆಲಿಂದ ದೂರು ಬಂದಿದೆ. ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 270/24 ಅಂಡರ್ ಸೆಕ್ಷನ್ 316 ಮತ್ತು 318 BNS ಕಾಯ್ದೆಯಲ್ಲಿ ಕೇಸ್ ದಾಖಲಾಗಿದೆ. ತನಿಖೆ ಸಂದರ್ಭದಲ್ಲಿ ಅದು ಬಂದ ವ್ಯಕ್ತಿ ಬಿನ್ಸೆಂಟ್ ಜಾನ್ ಸುಮಾರು 67 ವರ್ಷ, ತಮಿಳುನಾಡು ರಾಜ್ಯದಿಂದ ಬಂದು ಇಲ್ಲಿ ಸ್ಟೇ ಮಾಡಿದ್ದು ಕಂಡುಬಂದಿದೆ. ಅವರನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಲಾಗಿ ಇದೇ ಥರ ದೇಶದ ಹಲವು ರಾಜ್ಯಗಳಲ್ಲಿ ಇದೇ ಥರ ಕೇಸುಗಳನ್ನು ಮಾಡಲಾಗಿದೆ. ದಿಲ್ಲಿ, ಮಹಾರಾಷ್ಟ್ರ ಮತ್ತು ಕೇರಳ ಮತ್ತು ಬೇರೆ ಇತರ ಕಡೆಯಲ್ಲಿ ಅವರು 5 ಸ್ಟಾರ್ ಹೋಟೆಲ್ನಲ್ಲಿ ಹೋಗಿ ಸ್ಟೇ ಮಾಡಿ ದುಡ್ಡು ಕೊಡದೆ ಅಲ್ಲಿಂದ ಪರಾರಿಯಾಗಿರ್ತಾರೆ. ಮತ್ತು ಅವರು ಒಳ್ಳೆಯ ಇಂಗ್ಲೀಷ್ ಮಾತಾಡೋದು ಮತ್ತು ಒಳ್ಳೆಯ ಡ್ರೆಸ್ಸಿಂಗನ್ನು ಇಟ್ಕೊಂಡು ಎಲ್ಲರನ್ನು ಮೋಸ ಮಾಡಿರೋದು ಕಂಡುಬಂದಿದೆ. ಅವರನ್ನು ಎನ್ಕ್ವೈರಿ ಮಾಡಿದಾಗ ಇದೇ ಥರ ಅವರು ಸುಮಾರು 1996ರಿಂದ ಈಗ ಒಂದು 30 ವರ್ಷವಾಗಿ ಇದನ್ನೇ ಹಲವಾರು ಕಡೆ ಮಾಡಿದ್ದೀನಿ ಎಂದು ಹೇಳ್ತಾ ಇದ್ದರು. ಅವರ ಮೇಲೆ ಇದೇ ಥರ ಒಂದು ಸುಮಾರು 49 ಕಡೆ ಇದೇ ಥರ ಪ್ರಕರಣಗಳು ದಾಖಲಾಗಿದೆ ಎಂದು ಅವರು ಒಪ್ಪಿಕೊಂಡಿದ್ದಾರೆ.